ಹಾಗೂ ಕುಲದೇವರು, ಗ್ರಾಮದೇವರು, ದೈವದೇವರು ಆರಾಧನೆ ಮಾಡಿಕೊಂಡು ಬಂದಂತಹ ಮನೆದೇವರೆಲ್ಲ ಮುಂದಿಟ್ಟುಕೊಂಡು ದೇವರ ಪ್ರಾರ್ಥನೆ ಮಾಡಿದಂತಹ ಭುವನೇಶ್ವರಿ ಆಗುವಂತಹ ಕಟ್ಟಡ ನಿರ್ಮಾಣ ಯಾವುದೇ ವಿಘ್ನ ನಿರ್ವಿಘ್ನವಾಗಬೇಕು ಎಂದು ಪ್ರಾರ್ಥನೆ ಮಾಡಿಕೊಂಡೊಂದಿಗೆ ಆಗುವಂತಹ ಕಟ್ಟಡ ಯಾವುದೇ ವಿಘ್ನ ನಿರ್ವಿಘ್ನವಾಗ್ತದೆ ಅಂತ ಶಾಸ್ತ್ರ ವಿಚಾರ. ಆ ಪ್ರಕಾರ ನಾವು ಇವತ್ತಿನ ದಿವಸದಿಂದ ಆಗುವಂಥ ಕೆಲಸಗಳನ್ನು ಸಂತೋಷ ಮಾಡಿಕೊಟ್ಟಿದ್ದೀವಿ. ಸರ್ವಾರ್ಥನಿಗೆ ಅವರು ನಮ್ಮ ಸರ್ವಾಧಾರ ಸಮನ್ವಯದಂತೆ ನಾವೊಂದು ಊರಿನಲ್ಲಿ ಯಾವುದೇ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು ಎಂದಿದ್ರು ಆ ಸರ್ವಾಧಾರದವರೆಲ್ಲರೂ ಬಂದು ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ. ಅವರಿಗೂ ಅವರು ಮಾಡಿ ಹೇಳಿದಂತೆ ಆಗುವಂಥ ಯೋಗ ಭಾಗ್ಯ ಎಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿ ಸಮರ್ಪಯಾಮಿ ನಮಸ್ಕಾರ ಸಮರ್ಪಯಾಮಿ ಸರ್ವೇ ರಾಜೋ ಸಮರ್ಪಯಾಮಿ ರಾಜೋ ಶ್ರೀ ಭುವನೇಶ್ವರಿ ದೇವರಲ್ಲಿ ಯಥಾಂಪಯಾಮಿ ಗಗನಾಚಾರ ಭುವನೇಶ್ವರಿ ದೇವರ ಇವತ್ತಿನ ಕಟ್ಟಡ ನಿರ್ಮಾಣ ಸಂಪೂರ್ಣ ಜವಾಬ್ದಾರಿ ನೀವು ಕೊಡ್ತಾ ಇದ್ದಾರೆ. ನಿಮ್ಮ ಗುರುಪದೇಶ ಯಾವ ರೀತಿ ಉಂಟು ಆ ರೀತಿಯಾಗಿ ಒಳ್ಳೆಯ ರೀತಿಯಲ್ಲಿ ಕಟ್ಟಡ ನಿರ್ಮಾಣ ಕೊಡಬೇಕು ಅಂತ ಅವರೆಲ್ಲ ಕೇಳ್ತಾ ಇದ್ದಾರೆ. ಆದಷ್ಟು ಬೇಗ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 300 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ ಕುತ್ತಾರು ಜಂಕ್ಷನ್ ಇವತ್ತು ಇದು ತೊಕ್ಕೋಟ್ ನಂತರ ಅತ್ಯಂತ ಅಭಿವೃದ್ಧಿಯಾಗುವಂಥ ಒಂದು ಜಂಕ್ಷನ್ ಆಗಿದೆ. ಈಗಾಗಲೇ ಇಲ್ಲಿದ್ದಂಥ ಪ್ರಮುಖ ಎಲ್ಲ ಸಮಸ್ಯೆಗಳನ್ನು ನಾವು ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಕೂತ್ಕೊಂಡು ಸಮರ್ಪಕ ಪರಿಹಾರ ಕಂಡಿದ್ದೇವೆ. ಬಹುಶಃ ಈ ಕೇಂದ್ರದ ಜಂಕ್ಷನ್ನಲ್ಲಿದ್ದಂಥ ಸ್ಥಳಾವಕಾಶ ಸರ್ಕಾರಿ ಜಾಗದಲ್ಲಿ ಸುಸಜ್ಜಿತವಾದ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನು ಇವತ್ತು ಪಂಚಾಯತಿನ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಡಕ್ಕೆ ನಾವು ಶಂಕುಸ್ಥಾಪನೆ ಮಾಡಿದ್ದೇವೆ. ಸುಮಾರು 2.5 ಕೋಟಿ ರೂಪಾಯಿಯ ಈ ಒಂದು ಆಧುನಿಕ ಮತ್ತು ತಂತ್ರಜ್ಞಾನವುಳ್ಳಂಥ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇವತ್ತು ಇದು ಪಂಚಾಯತ್ನ ಸೊತ್ತಾಗಿದ್ದುಕೊಂಡು ಬಹುಶಃ ಭವಿಷ್ಯ ದಿನಗಳಲ್ಲಿ ಜನಸಾಮಾನ್ಯ ಕೆಲಸ ಮಾಡಲಿಕ್ಕೆ ಆರ್ಥಿಕವಾದ ಒಂದು ಸಹಾಯ ಕೂಡ ಪಂಚಾಯತ್ ಇವತ್ತು ಆಗ್ತದೆ. ಜಂಕ್ಷನ್ ಕೂಡ ಇವತ್ತು ಒಂದು ಅಭಿವೃದ್ಧಿ ಮತ್ತು ಅತ್ಯುತ್ತಮವಾಗಿ ಒಂದು ಸೌಂದರ್ಯೀಕರಣ ಆಗುವಂಥ ವಿಚಾರ ಕೂಡ ಆಗುವಂಥದ್ದು. ಆದ ಕಾರಣ ಇದು ಈ ಪ್ರದೇಶಕ್ಕೆ ಅತ್ಯಂತ ಒಂದು ಸುಂದರದ ಒಂದು ಕಟ್ಟಡ ಒಂದು ನಿರ್ಮಾಣ ಒಂದು ಪಂಚಾಯತ್ ಮುಖಾಂತರ ಅತ್ಯಂತ ಸಂತೋಷ.
ನಾನು ಬಹುಶಃ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ವಿಲ್ಫ್ರೆಡ್ ಅವರನ್ನು, ಉಪಾಧ್ಯಕ್ಷ ಆಗಿರುವಂಥ ರಾಜೇಶ್ವರಿ ಅವನು, ಸಮಿತಿಯ ಸರ್ವ ಸದಸ್ಯರನ್ನು, ನಮ್ಮ ಅಧಿಕಾರಿ PDOಗಳನ್ನು ಮತ್ತು ಊರ ಎಲ್ಲ ಜಾತಿ ಧರ್ಮದ ಹಿರಿಯ ಕಿರಿಯರನ್ನು ಅಭಿನಂದಿಸ್ತೇನೆ. ಯಾಕೆಂತೇಳಿದರೆ ಒಂದು ಸೌಹಾರ್ದ ಪ್ರೀತಿ ವಿಶ್ವಾಸದ ಸಮಾಜ ಇವತ್ತು ಈ ಉತ್ತರ ಪ್ರದೇಶ ತಂದ ಕಾರಣ ಇವರೆಲ್ಲವೂ ಕೂಡ ಅಭಿವೃದ್ಧಿ ಕೆಲಸ ಆಟೋಮೆಟಿಕ್ ಆಗ್ತಾ ಇವತ್ತು ಹೋಗ್ತದೆ. ಆದರೆ ಈ ಒಂದು ಕಟ್ಟಡ ಬಂದಾಗ ಇದರ ಸೌಂದರ್ಯಕರ ಒಂದು ಪ್ರದೇಶ ಇವತ್ತು ಆಗುವಂಥದ್ದು. ಸೊ ಆದಷ್ಟು ಬೇಗನೆ ಈ ಕೆಲಸ ಪೂರ್ಣಗೊಳ್ಳಲಿ ಅಂತ ನಾವು ಇವತ್ತು ಬೆಳಿಗ್ಗೆ ಚರ್ಚ್ಗಳ ಮಸೀದಿ ಮತ್ತು ನಮ್ಮ ದೇವಸ್ಥಾನದ ಧರ್ಮಗುರುಗಳು ಬಂದು ಸೌಹಾರ್ದತೆ ಪೂರಕವಾಗಿ ಧಾರ್ಮಿಕತೆ ಪವಿತ್ರತೆಯನ್ನು ಶಂಕುಸ್ಥಾಪನೆ ಮಾಡಿದ್ದಾರೆ. ಅಧಿಕೃತವಾಗಿ ಸರ್ಕಾರ ಮುಖಾಂತರ ನಾವು ಇವತ್ತು ಮಾಡ್ತಾ ಇದ್ದೇವೆ. ಆದಷ್ಟು ಬೇಗನೆ ಪೂರ್ಣಗೊಳ್ಳಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಮುಂದಿನ ವಾರದಲ್ಲಿ ಈ ಒಂದು ಜಂಕ್ಷನ್ನಲ್ಲಿ ನಾವು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಮತ್ತು ರಿಕ್ಷಾ ತಂಗುದಾಣಕ್ಕೂ ಕೂಡ ಇವತ್ತು ನಾವು ಸಂಪೂರ್ಣವಾಗಿ ನಿಟ್ಟೆ ಎಜುಕೇಷನ್ ಟ್ರಸ್ಟ್ನವರು ಅದನ್ನು ನಮಗೆ ಆ ಪ್ಲ್ಯಾನಿಗೆ ಸಹಕಾರ ಕೊಡ್ತಿದ್ದಾರೆ. ಅದನ್ನು ನಾವು ಮುಂದಿನ ವಾರಗಳಲ್ಲಿ ಅದಕ್ಕೆ ಕೂಡ ಚಾಲನೆ ಮಾಡಿ ಕೊಟ್ಟು ಎಲ್ಲ ವರ್ಗದಲ್ಲೂ ಕೂಡ ಸಂತೋಷದಿಂದ ಇರಬೇಕು. ಅದು ನಮ್ಮ ಮುಖ್ಯ ಉದ್ದೇಶ. ಯಾವ್ಯಾವರಿಗೆ ಯಾವ್ಯಾವ ಸೌಲಭ್ಯ ಅದು ಮಾಡಿಕೊಂಡು ಮಿನಿ ಮಾರ್ಕೆಟ್ ನಮ್ಮ ಫ್ರೂಟ್ಸ್ಗೆ ಮತ್ತು ಮೀನಿಗೆ ಸಂಬಂಧಪಟ್ಟ ಹಾಗೆ ಸೂಕ್ತ ಸ್ಥಳ ಇವತ್ತು ನಾವು ನೋಡ್ತಾ ಇದ್ದೇವೆ. ಆದಷ್ಟು ಬೇಗನೆ ಜನಸಾಮಾನ್ಯ ಕೂಡ ಹತ್ತಿರ ಆಗೋ ರೀತಿಯಲ್ಲಿ ತರಕಾರಿ ಮಾರುವ ಮತ್ತು ಫ್ರೂಟ್ಸ್ ಮಾರುವ ಕೂಡ ಪ್ರಯೋಜನ ಆಗುವ ರೀತಿಯಲ್ಲಿ ಉತ್ತಮವಾದ ಸ್ಥಳ ನೋಡಿ ಉತ್ತಮವಾದ ಮಿನಿ ಮಾರ್ಕೆಟ್ ನಾವು ನಿರ್ಮಾಣ ಮಾಡಲಿಕ್ಕೆ ತೀರ್ಮಾನ ಮಾಡ್ತೇವೆ.